ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಸುರತ್ಕಲ್ ಘಟಕದ ಪಂಚಮ ವಾರ್ಷಿಕೋತ್ಸವ ಕಾರ್ಯಕ್ರಮವು ಶನಿವಾರ ಸಂಜೆ ಬಂಟರ ಭವನ ವಟಾರದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಮಾತನಾಡಿದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸ್ಥಾಪಕಾಧ್ಯಕ್ಷ ಪಟ್ಲ ಸತೀಶ್ ಶೆಟ್ಟಿಯವರು, ಪಟ್ಲ ಫೌಂಡೇಶನ್ ಸುರತ್ಕಲ್ ಘಟಕ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಬಂದಿದೆ. ಈಗಾಗಲೇ 21 ಮಂದಿ ಟ್ರಸ್ಟಿಗಳಿದ್ದಾರೆ. ಟ್ರಸ್ಟ್ ಅನ್ನು ನಂಬಿ ದಾನಿಗಳು ಕೋಟ್ಯಾಂತರ ರೂಪಾಯಿ ದಾನ ನೀಡಿದ್ದರೆ ನಾವು ತುಳುನಾಡಿನಲ್ಲಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡಬೇಕು. ಇಂದು ಸನ್ಮಾನ ಸ್ವೀಕರಿಸಿದ ಪುತ್ತಿಗೆ ರಘುರಾಮ ಹೊಳ್ಳಾರ ಭಾಗವತಿಕೆ ನೋಡಲು ಬಾಲ್ಯದಲ್ಲಿ ಎಲ್ಲೆಲ್ಲಿಗೋ ಹೋಗುತ್ತಿದ್ದೆವು. ಇಂದು ಅವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಿರುವುದು ಸಂತಸ ತಂದಿದೆ. ಎಲ್ಲರಿಗೂ ಸುಬ್ರಹ್ಮಣ್ಯ ಸ್ವಾಮಿ ಒಳ್ಳೆಯದು ಮಾಡಲಿ ಎಂದರು. ಉದ್ದೇಶವೇ ಒಂದು ಕಲೆ ಉಳಿಯಬೇಕು, ಅದರ ಜೊತೆಗೆ ಕಲಾವಿದರು ಉಳಿಯಬೇಕು. ಆ ಎರಡನ್ನು ನಾವು ಮಾಡಬೇಕಾದ್ದು ನಮ್ಮ ಧರ್ಮ. ಆದ ಕಾರಣ ಈ ಸುರತ್ಕಲ್ ಘಟಕದ ಪದಾಧಿಕಾರಿಗಳು ಕಲೆಯನ್ನು ಉಳಿಸ್ತಾ ಇದ್ದಾರೆ. ಕಲೆಯನ್ನು ನಾವು ಆಳಿಸುವುದರ ಜೊತೆಗೆ ಅದರ ಜೊತೆಗೆ ಕಲಾವಿದರಿಗೆ ಎಂತೆಂಥ ಕಲಾವಿದರಿಗೆ ಘಟಾನುಘಟಿಗಳಿಗೆ ಇಲ್ಲಿ ಸನ್ಮಾನ ನಡೀತಾ ಇದೆ. ಎಲ್ಲರೂ ತಮ್ಮ ಸಮಯವನ್ನು, ಹಣವನ್ನು, ಸಮಯವನ್ನು ಎರಡನ್ನೂ ಕೊಟ್ಟು ಇದಕ್ಕೋಸ್ಕರ ದುಡಿತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ನಾವು ಯಕ್ಷಗಾನ ಕಲಾವಿದರಾದ ನಾವು ಭಾಗ್ಯವಂತರಾಗಿ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ, ಸಂತೋಷ ಪಡ್ತೇನೆ. ಇದರಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವುಗಳು ವೇದಿಕೆಯಲ್ಲಿ ಕೂತಿದ್ದೀರಿ. ಇಷ್ಟು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ಕೆಳಗೆ ಕೂತವರು ಕೂಡ ಅಷ್ಟೇ ತೂಕದ ವ್ಯಕ್ತಿಗಳು. ಬಳಿಕ ಮಾತನಾಡಿದ ಅಗರಿ ಎಂಟರ್ಪ್ರೈಸಸ್ ಮಾಲಕ ಅಗರಿ ರಾಘವೇಂದ್ರ ರಾವ್ ರವರು, ಜಾಗತಿಕ ಮಟ್ಟದಲ್ಲಿ ಯಕ್ಷಗಾನ ಪರಂಪರೆಯನ್ನು ಬೆಳಗಿಸಿದ ಕೀರ್ತಿ ಪಟ್ಲ ಸತೀಶ್ ಶೆಟ್ಟಿಯವರದ್ದು. ಯಕ್ಷಗಾನಕ್ಕೆ ಪಟ್ಲ ಫೌಂಡೇಶನ್ ಟ್ರಸ್ಟ್ನಿಂದ ಸ್ಟಾರ್ ವ್ಯಾಲ್ಯೂ ಬಂದಿದೆ. ಅದನ್ನು ಉಳಿಸಿ ಬೆಳೆಸಲು ನಾವೆಲ್ಲರೂ ಮುಂದಾಗಬೇಕು ಎಂದು ಹೇಳಿದರು. ವೇದಿಕೆಯಲ್ಲಿ ಸುರತ್ಕಲ್ ಘಟಕದ ಅಧ್ಯಕ್ಷ ಸುಧಾಕರ್ ಎಸ್ ಪೂಂಚಾ, ಇಡ್ಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ಶಂಕರನಾರಾಯಣ ಭಟ್, ಗೌರವಾಧ್ಯಕ್ಷ ಮಹಾಬಲ ಪೂಜಾರಿ ಕಡಂಬೋಡಿ, ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಪೂಜಾರಿ ಬಾಳ, ಉದ್ಯಮಿ ಡಿಕೆ ಶೆಟ್ಟಿ ಸುರತ್ಕಲ್, ಉದ್ಯಮಿ ಮನೋಹರ್ ಶೆಟ್ಟಿ ಸೂರಿಂಜೆ, ಸುರತ್ಕಲ್ ಬಂಟರ ಸಂಘದ ನಿರ್ದೇಶಕ ಜಗದೀಶ್ ಶೆಟ್ಟಿ ಪೆರ್ಮುದೆ, ಶ್ರೀಕಾಂತ್ ಕಾಮತ್, ಪಟ್ಲ ಫೌಂಡೇಶನ್ ಕೇಂದ್ರ ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಆರತಿ ಆಳ್ವ, ಅಧ್ಯಕ್ಷೆ ಪೂರ್ಣಿಮಾ ಯತೀಶ್ ರೈ, ಉಪಾಧ್ಯಕ್ಷ ಲೀಲಾಧರ್ ಶೆಟ್ಟಿ ಕಟ್ಲ, ಸಂಚಾಲಕ ವಿನಯ್ ಆಚಾರ್ಯ ಹೊಸಬೆಟ್ಟು, ಕೋಶಾಧಿಕಾರಿ ಟಿಎನ್ ರಮೇಶ್ ಸುರತ್ಕಲ್, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕೇಂದ್ರೀಯ ಘಟಕದ ಸಂಘಟನಾ ಕಾರ್ಯದರ್ಶಿ ಜಗನ್ನಾಥ್ ಶೆಟ್ಟಿ ಬಾಳ, ಟ್ರಸ್ಟಿಗಳಾದ ಧನಪಾಲ್ ಶೆಟ್ಟಿಗಾರ್, ಚರಣ್ ಜೆ ಶೆಟ್ಟಿ ಕುಳಾಯಿಗುತ್ತು, ನಾರಾಯಣ ಶೆಟ್ಟಿ ಕಟ್ಲ, ಪುಷ್ಪರಾಜ್ ಶೆಟ್ಟಿ ಕುಡುಂಬೂರು, ಸಹನಾ ರಾಜೇಶ್ ರೈ, ಕೇಸರಿ ಪೂಂಜಾ, ಚಿತ್ರಾ ಜೆ ಶೆಟ್ಟಿ, ಶೈಲಾ ಶಂಕರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಆಸಕ್ತ ಕಲಾವಿದರಿಗೆ ಹೆಲ್ಪ್ ಮಾಡಿಕೊಟ್ಟು ಜನಗಳಿಗೆ ಒಂದು ಅಕ್ಲಾಗಿ ಹೆಲ್ಪ್ ಮಾಡಿಕೊಡುವ ಉದ್ದೇಶಗಳು ಈ ಘಟಕ ಶುರುವಾದ ಶುರು ಆಯ್ನ ಇದಕ್ಕೆ ಈ ಘಟಕ ಶುರುವಾದ 10ನೇ ವರ್ಷ ಆಂಡ ಈ ಯಕ್ಷಗಾನ ಆಸಕ್ತರೆ ಅರ್ಥಂದೆ ಭೂತಾರಾಧನೆ ಆದುಪ್ಪು ಅಂಜನೆ ನಾಟಕ ರಂಗದ ಆದುಪ್ಪು ಅಂಜನೆ ಕಮಲೇಶ್ವರ ಡಾಯನಕ್ಕೆ ಇನಿಮುಟ್ಟ ಇತೋಟು ಸಾಧಾರಣ ಒಂದು 16 ಕೋಟಿ ಗುಟ್ಟ ದಾನಿಗಳಿಗೆ ತಂದು ನಮ್ಮ ಮಾತ ಜನಗಳಿಗೆ 10 ವರ್ಷಗಳಿಂದ ಪಟ್ಟಣಂಚಿನ ಕೆಲಸ ನಮ್ಮ ಮಲ್ತೇಳಿ ಈ ಘಟಕದ ತಿತ್ತಡಿ ಒಟ್ಟಿಗೆ 40 ಘಟಕ ಉಂಟು. ಐತೆ ನಮ್ಮ ಘಟಕ ಸುರತ್ಕಲ್ ಘಟಕ ಇಟ್ಟು ಬಂದಿ. ವೇದಿಕೆಯಲ್ಲಿ ಪ್ರಸಿದ್ಧ ಯಕ್ಷಗಾನದ ಭಾಗವತರಾದ ಪುತ್ತಿಗೆ ರಘುರಾಮ ಹೊಳ್ಳ, ಯಕ್ಷಗುರುಗಳಾದ ಶಂಕರನಾರಾಯಣ ಮೈರ್ಪಾಡಿ, ಅರ್ಥಧಾರಿ ಶ್ರೀಧರ್ ಶೆಟ್ಟಿ ಕೊಕ್ಕಾರುಗುತ್ತು ಪೆರ್ಮುದೆ, ರಂಗಸ್ಥಳ ವಿನ್ಯಾಸಗಾರ ಜಗದೀಶ್ ಆಚಾರ್ಯ ಜೋಕಟ್ಟೆ, ಯಕ್ಷಗಾನ ಸೇವಾಕರ್ತರಾದ ಕೃಷ್ಣಪ್ಪ ಪೂಜಾರಿ ಬೊಟ್ಟಿಕೆರೆ ಸೂರಿಂಜೆ, ನೇಪಥ್ಯ ಕಲಾವಿದ ಜನಾರ್ದನ್ ಡಿ ಶೆಟ್ಟಿಗಾರ್ ಅವರನ್ನು ಅತಿಥಿಗಳ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು.
ಅನೂಪ್ ಶೆಟ್ಟಿ ಕಟ್ಲ ದೇವರನ್ನು ಸ್ತುತಿಸಿದರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸುರತ್ಕಲ್ ಘಟಕದ ಅಧ್ಯಕ್ಷ ಸುಧಾಕರ್ ಎಸ್ ಪೂಂಚಾ ಅತಿಥಿಗಳನ್ನು ಸ್ವಾಗತಿಸಿದರು. ಪ್ರದೀಪ್ ಆಳ್ವ ಕದ್ರಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಗಂಗಾಧರ್ ಪೂಜಾರಿ ವಂದಿಸಿದರು. ಸುಧಾ ಚಂದ್ರಶೇಖರ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.